ಮಂಜೇಶ್ವರ ಗ್ರಾಮ ಪಂಚಾಯತ್ ಬೋರ್ಡ್ ಸಭೆಯಲ್ಲಿ ಬೀಫ್ ಸ್ಟಾಲ್ ಸ್ಥಾಪನೆಗೆ ಆಡಳಿತ ಮಂಡಳಿ ಅಜೆಂಡಾದ ಬಗ್ಗೆ ಚರ್ಚಿಸಿ ಈ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಳ್ಳದಿರುವುದರಿಂದ ಗರಂ ಆದ ವಿರೋಧ ಪಕ್ಷದ ಯುಡಿಎಫ್ ಸದಸ್ಯರುಗಳು ಬೀಫ್ ಸ್ಟಾಲ್ಗಳನ್ನು ವಿರೋಧಿಸುತ್ತಿರುವುದು ಆರ್ಎಸ್ಎಸ್ ಅಜೆಂಡಾವನ್ನು ಪ್ರಾಬಲ್ಯಕ್ಕೆ ತರುವ ಯತ್ನವಾಗಿರುವುದಾಗಿ ಆರೋಪಿಸಿ ಬೋರ್ಡ್ ಸಭೆಯನ್ನು ತ್ಯಜಿಸಿ ಹೊರಬಂದು ಪ್ರತಿಭಟಿಸಿದರು. ಇವರೊಂದಿಗೆ ಎಸ್ಟಿಪಿ ಹಾಗೂ ಆಡಳಿತ ರಂಗ ಅಧಿಕಾರಕ್ಕೇರಲು ಬೆಂಬಲವನ್ನ ನೀಡಿ ಅಧಿಕಾರದ ಚುಕ್ಕಾಣಿಗೆ ಕಾರಣಕರ್ತನಾಗಿದ್ದ ಸ್ವತಂತ್ರ ಅಭ್ಯರ್ಥಿ ಕೂಡ ಕೈ ಜೋಡಿಸಿರುವುದು ಪ್ರತಿಭಟನೆಗೆ ಇನ್ನಷ್ಟು ಪುಷ್ಟಿಯನ್ನ ನೀಡಿತು. ಹೊಸಂಗಡಿ ಸಮೀಪದ ಅಂಗರ ಪದವಿನಲ್ಲೇ ಬೀಫ್ ಸ್ಟಾಲ್ ಸ್ಥಾಪಿಸಲು ಮೂಸಕುಂಜಿ ಎಂಬುವರು ಎಲ್ಲ ದಾಖಲೆಗಳೊಂದಿಗೆ ಅರ್ಜಿಯನ್ನ ಪಂಚಾಯಿತಿಗೆ ಸಲ್ಲಿಸಿದ್ರು. ಇದನ್ನ ಬೋರ್ಡ್ ಸಭೆಯ ಅಜೆಂಡಾದಲ್ಲಿ ಕೂಡ ಉಲ್ಲೇಖಿಸಲಾಗಿತ್ತು. ಆದರೆ ಇದನ್ನ ಆಡಳಿತ ಮಂಡಳಿಯ ಬಿಜೆಪಿ ಸದಸ್ಯರುಗಳು ಸೂಕ್ತವಾದ ದಾಖಲೆಗಳಿಲ್ಲವೆಂಬ ಕಾರಣವನ್ನ ಮುಂದಿಟ್ಟು ಪೂರ್ಣವಾದ ವಿರೋಧವನ್ನ ವ್ಯಕ್ತಪಡಿಸಿದಾಗ ಅಧ್ಯಕ್ಷರು ಕೂಡ ತೀರ್ಮಾನವನ್ನ ವ್ಯಕ್ತಪಡಿಸಲು ವಿಫಲರಾಗಿ ಮುಂದಿನ ಸಭೆಗೆ ತೀರ್ಮಾನವನ್ನ ಮುಂದೂಡಲು ಯತ್ನಿಸಿದಾಗ ವಿರೋಧ ಪಕ್ಷದಲ್ಲಿದ್ದ ಯುಡಿಎಫ್ സദസ്യരുಗಳು സഭയെന്ന ബഹിഷ്കരിಸಿ ಹೊರಬಂದು ಪ್ರತಿಭಟಿಸಿದರು. ബീഫ് സ്റ്റാളുമായി ബന്ധപ്പെട്ട് ഒസങ്കടിൽ പിന്നെ കുറേ നാൾക്ക് മുമ്പ് ഒരാൾ പിന്നെ ബീഫ് സ്റ്റാളിന് ലൈസൻസിന് അപേക്ഷിച്ച അടിസ്ഥാനത്തിൽ ഇവിടുത്തെ പിന്നെ സെക്രട്ടറി ഇന്ന് ബോർഡിൽ അതിൻ്റെ ചർച്ചയുമായിട്ട് അജണ്ട വെച്ചിരുന്നു. അപ്പോൾ ചർച്ചയിൽ പലപ്പോഴും ചോദിച്ചാൽ ഞങ്ങൾ എല്ലാവരും ഇത്ര ആളുകളുണ്ട്, രാഷ്ട്രീയ പിന്നെ ലീഗും പിന്നെ SDPയും അതുപോലെ തന്നെ സ്വതന്ത്ര ആളുകളൊക്കെ ഞങ്ങൾ ഇതിനെ ചോദ്യം ചെയ്തു. കാരണം എന്താണ് കൊടുക്കാൻ ബുദ്ധിമുട്ട്. അപ്പോൾ അവർ പറഞ്ഞത് പിന്നെ കുറേ ആളെ പരാതിയുണ്ട്, വിശ്വ ഹിന്ദു പരിഷത്തിൻ്റെ പരാതിയുണ്ട്, അങ്ങനെ ഒരുപാട് ആളുകളുടെ പരാതിൻ്റെ അടിസ്ഥാനത്തിൽ ഞങ്ങൾക്ക് കൊടുക്കാൻ പറ്റില്ല എന്നാണ്. ഞങ്ങൾ ചോദിച്ചു എന്തുകൊണ്ട്. അപ്പോൾ സെക്രട്ടറി പറഞ്ഞെന്താ പറയുക, ആ സ്ഥലത്തേക്ക് ഉദ്യോഗസ്ഥർ പല പ്രാവശ്യം 3-4 പ്രാവശ്യം സൈറ്റ് ഇൻഫെക്ഷൻ ചെയ്യുകയും ഒരു പരാതിയില്ല എന്ന് ബോധ്യപ്പെടുകയും ചെയ്തു. എന്നിട്ട് സെക്രട്ടറിയും പറഞ്ഞു അത് കൊടുക്കാൻ ഒരു ബുദ്ധിമുട്ടില്ല. പക്ഷേ ഈ ഭരണകൂടം പിന്നെ RSSൻ്റെ അജണ്ട നടപ്പിലാക്കാനുള്ള നീക്കത്തിലാണ്. അത് ഒരിക്കലും ഞങ്ങൾ അത് സമ്മതിച്ചു കൊടുക്കുകയില്ല, അത് നടക്കുകയില്ല. എന്നിട്ട് അവസാനം പ്രസിഡന്റ് പറയാം അവിടുന്ന് പിന്നെ അജണ്ട സമയം കഴിഞ്ഞു, അജണ്ട ഡിസ്മിസ് ചെയ്തു. ഞാൻ ചോദിച്ചു ഡിസ്മിസ് ആവശ്യമില്ല. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲಬಿನ್ ಅಮಂತೇರ್ ಅವರು ಬೀಫ್ ಸ್ಟಾಲ್ ವಿರೋಧಿಸಿ ಈಗಾಗಲೇ ಹಲವಾರು ದೂರುಗಳು ಲಭಿಸಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪಂಚಾಯತ್ ಕಾರ್ಯದರ್ಶಿ ಅವರಿಂದ ಸೂಕ್ತವಾದ ಮಾಹಿತಿ ಕೂಡ ಲಭಿಸದೇ ಇರುವ ಹಿನ್ನೆಲೆಯಲ್ಲಿ ತೀರ್ಮಾನವನ್ನ ಮುಂದಿನ ಸಭೆಗೆ ಮುಂದೂಡಲಾಗಿದೆ. ದಾಖಲೆಗಳು ಸರಿಯಾಗಿದ್ದರೆ ಮುಂದಿನ ಬೋರ್ಡ್ ಸಭೆಯಲ್ಲಿ ಅನುಮತಿ ನೀಡಲಾಗುವುದೆಂದು ಹೇಳಿದರು. ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಅದು ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ ಬಂದಿರುವ ಕಾರಣ, ಒಂದಲ್ಲ 4 ಸಂಸ್ಥೆಗಳಿಂದ ಕಂಪ್ಲೇಂಟ್ ಬಂದಿರುವ ಕಾರಣ ಅದು ಏನು ಅಂತ ಹೇಳಿ ಪರಿಶೋಧನೆ ಮಾಡಿ ಅದರ ನಂತರ ಕೊಡಲಿಕ್ಕೆ ಒಂದು ನಿರ್ಧಾರ ತಗೊಳ್ಳುವ ಅಂತ ಅಜೆಂಡಾದಲ್ಲಿ ಇದ್ದಿರ್ಬೋದು. ಆದರೆ ಅದು ಸರಿಯಾದಂಥ ಡಾಕ್ಯುಮೆಂಟು ಸೆಕ್ರೆಟರಿ ಅದನ್ನು ಪ್ರಸ್ತುತಪಡಿಸದೇ ಇರುವ ಕಾರಣ ಮುಂದಿನ ಮೀಟಿಂಗ್ನಲ್ಲಿ ನಾವು ಇದಕ್ಕೆ ತೀರ್ಮಾನ ತೆಗೆದುಕೊಳ್ಳುವ ಅಂತ ಹೇಳಿದಾಗ ಬೇಕು ಅಂತ ಹೇಳಿದವರು ವಿರೋಧಿಸಿದ ಕಾರಣ ಈ ಅಜೆಂಡಾವು ಹಾಗೆ ಉಳಿಯಿತು. ಇದು ಮುಂದಿನ ಅಜೆಂಡಾದಲ್ಲಿ ಇದನ್ನು ನಾವು ಲೈಸೆನ್ಸ್ ಕೊಡುವಂಥ ನಿರ್ಧಾರವನ್ನು ಖಂಡಿತವಾಗಿ ನಾವು ತೆಗೆದುಕೊಳ್ತೇವೆ. RSSന്റെ അജണ്ട നടപ്പിലാക്കാതിരിക്കുക. പാവപ്പെട്ടവന്റെ പക്ഷത്തിൽ കൈയിട്ട് വരാതിരിക്കുക. പാവപ്പെട്ടവന്റെ പക്ഷത്തിൽ പഞ്ചായത്ത് പ്രസിഡന്റ് രാജിവെക്കുക. പഞ്ചായത്ത് പ്രസിഡന്റ് നീതി പാലിക്കുക. RSS അജണ്ട നിർത്തലാക്കുക. സാധാരണക്കാരന്റെ പക്ഷത്തിൽ തലകയിൽ കൈയിട്ട് വരാതിരിക്കുക.